ಯಕ್ಷ ಕಲಾಭಿಮಾನಿಗಳೇ, ಕಲಾಬಂಧುಗಳೇ, ಕಲಾ ರಸಿಕರೇ, ದುಬೈಯಲ್ಲಿ ನಡೆಯಲಿದೆ ಬಹಳ ವಿಜೃಂಭಣೆಯ ದುಬೈ ಎಕ್ಸೋತ್ಸವ 2024. ಇದೇ ಬರುವ ಜೂನ್ ತಿಂಗಳ 9ನೇ ತಾರೀಕು ಶೇಖ್ ರಶೀದ್ ಆಡಿಟೋರಿಯಂ ಊದ್ಮೇತ ದುಬೈಯ ಸಭಾಂಗಣದಲ್ಲಿ ಹಾಕಿರುವ ವಿದ್ಯುತ್ ದೀಪ ಅಲಂಕೃತವಾದ ಭವ್ಯವಾದ ರಂಗಸ್ಥಳದಲ್ಲಿ ಜಗಮಗಿಸುವ ವೇಷಭೂಷಣದೊಂದಿಗೆ ಯಕ್ಷಗಾನ ಅಭ್ಯಾಸ ಕೇಂದ್ರ ಯುಎಯ ಸಂಚಾಲಕರಾದ ಶ್ರೀಯುತ ದಿನೇಶ್ ಶೆಟ್ಟಿ ಕೊಟ್ಟಿಂಜ ದಕ್ಷ ಸಂಯೋಜನೆಯಲ್ಲಿ ಯಕ್ಷಗುರು ಯಕ್ಷಮಯೂರ ಶ್ರೀಯುತ ಶೇಖರ್ ಡಿ ಶೆಟ್ಟಿಗಾರ್ ಕಿನ್ನಿಗೋಳಿ ದಕ್ಷ ನಿರ್ದೇಶನದಲ್ಲಿ ತರಗತಿಯ ಪ್ರಬುದ್ಧ ಹಿರಿಯ ಹಾಗೂ ಕಿರಿಯ ಯಕ್ಷ ಕಲಾವಿದರಿಂದ ದಾಶರಥಿ ದರ್ಶನ ಎಂಬ ಪುಣ್ಯ ಕಥೆಯನ್ನು ಬಯಲಾಟ ರೂಪದಲ್ಲಿ ಆಡಿ ತೋರಿಸಲಿದ್ದಾರೆ. ನೀವು ಬನ್ನಿ, ನಿಮ್ಮವರನ್ನು ಕರೆಕೊಂಡು ಬನ್ನಿ. ಯಕ್ಷ ಧ್ರುವ ಪಟ್ಲ ಸತೀಶ್ ಶೆಟ್ಟಿ ಗಾನ ಸಾರಥ್ಯದಲ್ಲಿ ನಡೆಯಲಿದೆ ದುಬೈ ಎಕ್ಸೋತ್ಸವ 2024. ಮರೆಯಬೇಡಿ, ಜೂನ್ 9 ಶೇಖ್ ರಶೀದ್ ಆಡಿಟೋರಿಯಂ ಊದ್ಮೇತ ದುಬೈ. ಮಧ್ಯಾಹ್ನ 2 ಗಂಟೆಗೆ ಸರಿಯಾಗಿ ಪ್ರಾರಂಭ. ನೀವು ಬನ್ನಿ, ನಿಮ್ಮ ಮನೆ ಪಕ್ಕದವರನ್ನು ಕರ್ಕೊಂಡು ಬನ್ನಿ. ಬನ್ನಿರಿ, ನೋಡಿರಿ, ಆನಂದಿಸಿರಿ. ಯಕ್ಷಗಾನ ಗೆಲ್ಗೆ, ಯಕ್ಷಗಾನ ಬಾಳ್ಗೆ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಶೆಟ್ಟಿ ಕೊಲಡಿ, ದುಬೈ. 0502961617. ಧನ್ಯವಾದ.